ಯುದ್ಧ ಪೀಡಿತ ಇರಾನ್ನಿಂದ 110 ಭಾರತೀಯ ವಿದ್ಯಾರ್ಥಿಗಳನ್ನು ಸದ್ಯ ಆರ್ಮೇನಿಯಾಕ್ಕೆ ಇರಾನ್ ಸರ್ಕಾರವು ಸ್ಥಳಾಂತರ ಮಾಡಿದೆ. ಭಾರತದ ವಿದೇಶಾಂಗ ಸಚಿವಾಲಯವು ಭಾರತೀಯ ವಿದ್ಯಾರ್ಥಿಗಳನ್ನು ಕರೆಸಿಕೊಳ್ಳುವ ಬಗೆಗೆ ಮನವಿ ಮಾಡಿತ್ತು. ವಿಮಾನ ನಿಲ್ದಾಣಗಳನ್ನು ಮುಚ್ಚಿರುವುದರಿಂದ ನೇರ ವಿದ್ಯಾರ್ಥಿಗಳನ್ನು ಕಳುಹಿಸಲು ಅವಕಾಶವಿಲ್ಲ. ನೆಲಮಾರ್ಗವಾಗಿ ಅವರನ್ನು ಆರ್ಮೇನಿಯಾಕ್ಕೆ ಕಳುಹಿಸಲಾಗಿದೆ. ಅಲ್ಲಿಂದ ಭಾರತ ಸರ್ಕಾರವು ಅವರನ್ನು ವಿಮಾನದ ಮೂಲಕ ಕರೆಸಿಕೊಳ್ಳುವ ಮಾತುಕತೆ ನಡೆದಿದೆ. ಒಂದು ಕೂಡಲೇ ಯುದ್ಧ ನಿಂತಲ್ಲಿ ಇರಾನಿಗೆ ಅವರು ವಾಪಸ್ಸಾಗಲು ಕೂಡ ಅವಕಾಶವಿದೆ. ಭಾರತೀಯ ರಾಯಭಾರ ಕಚೇರಿ ಹಾಗೂ ವಿದೇಶಾಂಗ ಸಚಿವಾಲಯವು ಇರಾನ್ನಲ್ಲಿರುವ ಭಾರತೀಯರಿಗೆ ಸಹಾಯವಾಣಿ ದೂರವಾಣಿ ಸಂಖ್ಯೆಗಳನ್ನು ಕೂಡ ಘೋಷಣೆ ಮಾಡಿದೆ. ಇದು ತೆಹರಾನ್ ಭಾರತೀಯ ದೂತಾವಾಸದಿಂದ ಸಹಾಯ ಒದಗಿಸುವ ಸಂಖ್ಯೆಗಳಾಗಿವೆ. ಇರಾನ್ ಇಂದು ಕೂಡ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿದ್ದು ಯುದ್ಧವು 5ನೆಯ ದಿನದಲ್ಲಿ ಮುಂದುವರೆದಿದೆ. Every action has a multiple reactions in an industry. Safety is what comes first, and that is what we provide. Induscare Equipments, manufacturers and suppliers of industrial safety equipments. We provide safety equipments like gloves, masks, safety helmets, earplugs, safety belts, safety shoes, gum boots, safety goggles, industrial and medical coveralls, fire protection and arc flash suits, road safety equipments, and all industrial fire and safety accessories. Your safety is our priority. Induscare Equipments, KVSS Bank Building, Koolur, Mangaluru. Call 0824 2458 754.